ಮಣಿಪಾಲ ಸ್ಕೂಲ್ ಆಫ್ ಕಮ್ಯುನಿಕೇಷನ್ ಸಹಯೋಗದೊಂದಿಗೆ ಮಣ್ಣಿನಲ್ಲಿ ಮಡಿಕೆ ತಯಾರಿಸುವಂತಹ ವಿಭಿನ್ನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕುರಿತಾದಂತಹ ವಿಶೇಷ ವರದಿ ಇಲ್ಲಿದೆ. ಗುಡಿ ಕೈಗಾರಿಕೆಯನ್ನ ಮತ್ತು ಸ್ವಾವಲಂಬಿಯಾಗಿಸುವ ದೃಷ್ಟಿಯಿಂದ ಮಣಿಪಾಲ ಸ್ಕೂಲ್ ಆಫ್ ಕಮ್ಯುನಿಕೇಷನ್ ನಮ್ಮ ಅಂಗಡಿ ಸಹಯೋಗದೊಂದಿಗೆ ಮಡಿಕೆ ತಯಾರಿ, ಮರದ ಕೆತ್ತನೆಯ ಕೆಲಸ ಮತ್ತು ಬಟ್ಟೆಗಳ ಮೇಲೆ ಟೈ ಅಂಡ್ ಡೈ ಕಾರ್ಯಾಗಾರವನ್ನ ಮಣಿಪಾಲದ ಸ್ಕೂಲ್ ಆಫ್ ಕಮ್ಯುನಿಕೇಷನ್ನಲ್ಲಿ ಆಯೋಜಿಸಲಾಗಿತ್ತು. ಸಾಂಪ್ರದಾಯಿಕ ಮಡಿಕೆ ತಯಾರಿಸುವ ಮೂಲಕ ಗುಡಿ ಕೈಗಾರಿಕೆ ಪ್ರೋತ್ಸಾಹವನ್ನ ನೀಡುವುದೇ ಈ ಕಾರ್ಯಾಗಾರದ ಮುಖ್ಯ ಉದ್ದೇಶವಾಗಿತ್ತು. ಕುಂದಾಪುರದ ನಮ್ಮ ಭೂಮಿಯ ನುರಿತ ತಜ್ಞರಿಂದ ಯುವ ಜನತೆಗೆ ಕಾರ್ಯಾಗಾರದಲ್ಲಿ ಮರದಲ್ಲಿ ಚಿತ್ರಗಳ ಕೆತ್ತನೆ ಮಾಡುವ ಬಗ್ಗೆ ಕಾರ್ಯಾಗಾರದಲ್ಲಿ ಮಾಹಿತಿಯನ್ನ ನೀಡಲಾಯಿತು. ಇವತ್ತಿನ ವರ್ಕ್ಶಾಪ್ ತುಂಬ ಒಳ್ಳೆಯದಾಗಿತ್ತು. ಅಂದರೆ ಇಲ್ಲಿ ಮೂರು ವರ್ಕ್ಶಾಪ್ ಆಗ್ತಾ ಉಂಟು. ಒಂದು ಪಾಟ್ರಿ, ಅದು ಮಡಿಕೆ ಮಾಡೋದು ಹೇಗಂತ ಹೇಳಿ ಕೊಡ್ತಾರೆ. ಇನ್ನೊಂದು ಡೈ ಆ್ಯಂಡ್ ಟೈ ಹೇಳಿ ಉಂಟು. ಅದರಲ್ಲಿ ಬಟ್ಟೆಗೆ ಅವರು ಬಣ್ಣ ಹಾಕಿ ಡೈ ಮಾಡೋದು ಹೇಗಂತ ಹೇಳಿ ಕೊಡ್ತಾರೆ. ಮತ್ತು ಇನ್ನೊಂದು ಕಾರ್ಪೆಂಟ್ರಿ ವರ್ಕ್ಶಾಪ್ ಆಗ್ತಾ ಉಂಟು. ಅಲ್ಲಿ ಕಾರ್ಪೆಂಟ್ರಿ ಮೇನ್ ವುಡ್ಡಿಗೆ ಸಂಬಂಧಪಟ್ಟದೆಲ್ಲ ವಸ್ತು ಮಾಡಲಿಕ್ಕೆ ಹೇಳಿಕೊಡ್ತಾರೆ. ಇಂದಿನ ವೈಜ್ಞಾನಿಕ ಯುಗದಲ್ಲಿ ಹಳೆಯ ಸಂಪ್ರದಾಯವನ್ನ ಜನ ಮರೆಯುತ್ತಿದ್ದಾರೆ. ಮಣಿಪಾಲ ವಿಶ್ವವಿದ್ಯಾನಿಲಯದ ಸಹಸಂಸ್ಥೆಯಾಗಿರುವ ಸ್ಕೂಲ್ ಆಫ್ ಕಮ್ಯುನಿಕೇಷನ್ನ ವಿದ್ಯಾರ್ಥಿಗಳು ಯುವ ಪೀಳಿಗೆಗೆ ಗುಡಿ ಕೈಗಾರಿಕೆಯ ಬಗ್ಗೆ ವಿಶೇಷ ಆಸಕ್ತಿಯಿಂದ ಕಾರ್ಯಾಗಾರವನ್ನ ಆಯೋಜಿಸಿ ಜೇಡಿ ಮಣ್ಣಿನಿಂದ ಮಡಿಕೆಯನ್ನ ತಯಾರಿಸುವ ಬಗ್ಗೆ ಮಾಹಿತಿಯನ್ನ ನೀಡಿದರು. ಅಲ್ಲದೆ ವಸ್ತುಗಳ ಮೇಲೆ ಚಿತ್ರಗಳ ವಿನ್ಯಾಸವನ್ನ ರಚಿಸುವ ಬಗ್ಗೆ ಟೈ ಅಂಡ್ ಡೈ ಕಾರ್ಯಾಗಾರವನ್ನ ಕೂಡ ಆಯೋಜಿಸಲಾಗಿತ್ತು. ನಾವಿವತ್ತು ಸ್ಕೂಲ್ ಆಫ್ ಕಮ್ಯುನಿಕೇಷನಲ್ಲಿ ನಮ್ಮ ಅಂಗಡಿದ ಪ್ರೀ ಇವೆಂಟ್ ವರ್ಕ್ಶಾಪ್ ಮಾಡ್ತಾ ಇದ್ದೀವಿ. ನಮ್ಮ ಅಂಗಡಿ ನೆಕ್ಸ್ಟ್ ವೀಕ್ 9th, 10th ಮತ್ತು 11th ನಾವು ಶೆಡ್ಯೂಲ್ ಮಾಡಿದ್ವಿ ಈ ವರ್ಷಕ್ಕೆ. ಆ್ಯಂಡ್ ಈ ಪ್ರೀ ಇವೆಂಟ್ ಉದ್ದೇಶ ಏನಂದರೆ ಇದು ಪಾಟ್ರಿ, ಕಾರ್ಪೆಂಟ್ರಿ ಮತ್ತು ಟೈ ಆ್ಯಂಡ್ ಡೈ 3 ಹ್ಯಾಂಡಿಕ್ರಾಫ್ಟ್ ವರ್ಕ್ಶಾಪ್ಸ್ ಆರ್ಗನೈಸ್ ಮಾಡಿದ್ವಿ. ಸೊ ಇದರ ಉದ್ದೇಶ ಏನಂದರೆ ಇಲ್ಲಿ ಜನರಿಗೆ ನಮ್ಮ ಸಂಪ್ರದಾಯ ಎಲ್ಲ ಇವರಿಗೆ ಕಲಿಸ್ಬೇಕು ಅಂತ ಅದೇ ಇಂಟೆನ್ಷನ್ ಈ ಫುಲ್ ವರ್ಕ್ಶಾಪ್ಗೆ. ವಿದ್ಯಾರ್ಥಿಗಳ ಜೊತೆಗೆ ಪೋಷಕರು, ಶಿಕ್ಷಣ ಸಂಸ್ಥೆಯ ಸಿಬ್ಬಂದಿ ವರ್ಗವು ವಿಶೇಷವಾದ ಸಹಕಾರವನ್ನ ನೀಡಿತ್ತು. ಹಳೆ ಸಂಪ್ರದಾಯವನ್ನ ಯುವ ಪೀಳಿಗೆಗೆ ಪರಿಚಯಿಸಿ ಆ ಸಂಪ್ರದಾಯವನ್ನ ಮುಂದುವರಿಸುವ ಇಂತಹ ಕಾರ್ಯಗಳು ಇನ್ನೂ ಹೆಚ್ಚೆಚ್ಚು ಆಗಬೇಕಿದೆ. ದಿವಾಕರ್ ಹಿರಿಯಡ್ಕ, ಸ್ಪಂದನ ನ್ಯೂಸ್, ಮಣಿಪಾಲ.